ಒಂದು ಏನು ಪ್ರತಿಭಟನೆ ಬೇಡಿಕೆ ಇದೆ ಇದು ಸರ್ಕಾರಕ್ಕೆ ತಲುಪಬೇಕು. ನಾವ್ಯಾರು ನಿದ್ರಾವಸ್ಥೆಯಲ್ಲಿ ಇರಬಾರ್ದು. ನೀವು ಒಮ್ಮೆ ಇಲ್ಲಿ ಬಂದು ನೋಡಿ ಹೋದ್ರೆ ಮತ್ತೆ ಇಲ್ಲಿ ರಿಪೇರಿ ಮಾಡೋರಿಲ್ಲ. ಅದಕ್ಕೋಸ್ಕರ ನೀವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಅವ್ರಿಗೆ ನೇರವಾಗಿ ನಾವು ಹೇಳ್ತಾ ಇದ್ದೇವೆ. ಅದಕ್ಕೋಸ್ಕರ ಈ ಒಂದು ಇಲ್ಲಿ ಬಂದಂತ ಪಟ್ಟಣ ಅಧ್ಯಕ್ಷ ಲಾರಿ ಮಾಲಕರು, ರಿಕ್ಷಾ ಮಾಲಕರು, ಬಸ್ ಎಲ್ಲ ಮಾಲಕರು ದಯವಿಟ್ಟು ಅಲ್ಲಲ್ಲೇ ಕೂತ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಇದು ನಮ್ಮದು ಅರ್ಧ ಗಂಟೆ ಅಂತ ಸ್ಟ್ರೈಕ್. ಹೋರಾಟ ಹೋರಾಟ ಬೇಕು, ಬೇಕೇ ಬೇಕು. ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ. ಹದಗೆಟ್ಟ ರಸ್ತೆಯನ್ನು ಸರಿಪಡಿಸಿ, ಸರಿಪಡಿಸಿ. ಜನಪ್ರತಿನಿಧಿಗಳು ಇದನ್ನು ಕಂಡು ಗಮನ ಕೊಟ್ಟು ಆದಷ್ಟು ಬೇಗ ಸರಿಪಡಿಸಿ, 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 ಸರಿಪಡಿಸಿ. ಬೇಕೇ ಬೇಕು, ಒಳ್ಳೆಯ ಉದ್ದೇಶ. ಯಾಕಂದ್ರೆ ಈ ರಸ್ತೆಯಲ್ಲಿ ಯಾರು ಕೂಡ ಹೋಗುವಂತ ವ್ಯವಸ್ಥೆ ಇಲ್ಲ. ಪ್ರತಿ ದಿಕ್ಕಲ್ಲಿ ಹೊಂಡದ ರಸ್ತೆ ಉಳುಕಿಕೊಂಡು ಹೋಗುವಂತ ವ್ಯವಸ್ಥೆ ಈ ಭಾಗದಲ್ಲಿ ಆಗಿದೆ. ಅದಕ್ಕೋಸ್ಕರ ಈ ಭಾಗದ ಸಂಬಂಧಪಟ್ಟ ಅಧಿಕಾರಿಗಳು ಒಂದು ನಮಗೆ ಮನವಿಯನ್ನು ಆಶ್ವಾಸನೆಯನ್ನು ಕೊಡಬೇಕು. ಒಂದು ವೇಳೆ ಅವರು ಕೊಟ್ಟ ಆಶ್ವಾಸನೆ ಸರಿಯಾಗದಿದ್ದರೆ ವಿಟ್ಲಪೇಟೆಯಲ್ಲಿ ನಾವು ಪ್ರತಿಭಟನೆಯನ್ನು ಕೂಡ ಮಾಡಲಿಕ್ಕಿದ್ದೇವೆ. ಅದಕ್ಕೋಸ್ಕರ ಬಂದಿರುವಂತಹ ಎಲ್ಲ ನಾಗರಿಕರು ಅಲ್ಲಲ್ಲೇ ಕೂತ್ಕೊಂಡು ಅವರು ಬರುವವರೆಗೆ ನಾವು ಪ್ರತಿಭಟನೆಯನ್ನು ಮುಂದುವರಿಸ್ತಾ ಇದ್ದೇವೆ. ನಮಗೆ ಈ ಬಗ್ಗೆ ಸಾರ್ವಜನಿಕರ ಬಗ್ಗೆ ಮತ್ತು ಪೊಲೀಸ್ ಇಲಾಖೆಯನ್ನು ಕೂಡ ಸಹಕಾರವನ್ನು ನಾವು ಕೇಳ್ತಾ ಇದ್ದೇವೆ. ಎಲ್ಲಿ ತನಕ ಅಂತ ಹೇಳಿದ್ರೆ ನಮಗೆ ಈ ಭಾಗದಲ್ಲಿ ಈ ರಸ್ತೆಯಲ್ಲಿ ಒಬ್ಬ ರಿಕ್ಷಾ ಡ್ರೈವರ್ಗೆ 500 ರೂಪಾಯಿ 600 ರೂಪಾಯಿ ಒಂದು ದಿವಸದಲ್ಲಿ ಆದಾಯ ಬಂದರೆ ಆ ವ್ಯಕ್ತಿಗೆ 1,000 ಮೇಲೆ ಈ ಭಾಗದಲ್ಲಿ ಖರ್ಚು ಇದೆ. ವ್ಯಕ್ತಿ ಆ ರಿಕ್ಷಾದ ಸಾಕರ್ದವ್ರು ಹೋಗಿರ್ಬೋದು, ಬುಷ್ ಆಗಿರ್ಬೋದು. ಅದೇ ರೀತಿ ನಮ್ಮ ಬಸ್ಸಿನ ಕೂಡ ಅದೇ ವ್ಯವಸ್ಥೆ ಆಗಿದೆ. ಒಂದು ಬಸ್ಸಿನ ಒಂದು ಪ್ಲೇಟಿಗೆ 6,500 ರೂಪಾಯಿ ಇದೆ. ನಮಗೆ ಬರುವ ಕಲೆಕ್ಷನಲ್ಲಿ ನಮ್ಮ ಬಸ್ಸನ್ನು ಸರಿ ಮಾಡದ ಅಥವಾ ನಮ್ಮ ಬಾಕಿಯ ಬಸ್ ಚಾಲಕರಿಗೆ ಏನು ಸಂಬಳ ಕೊಡದ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಅದಕ್ಕೋಸ್ಕರ ಇವತ್ತು ನಾವು ಇದನ್ನು ಜನಪ್ರತಿನಿಧಿಗಳಿಗೆ ಮತ್ತು ಸರ್ಕಾರಿ ಈ ಭಾಗದ ಅಧಿಕಾರಿಗಳಿಗೆ ಕೂಡ ಇದರ ಬಗ್ಗೆ ನಾವು ತುಂಬ ಸಲ ಮನವಿಯನ್ನು ಕೂಡ ಮಾಡಿದ್ದೇವೆ. ಆದಷ್ಟು ಬೇಗ ಈ ಭಾಗದ ರಸ್ತೆಯನ್ನು ಸರಿಪಡಿಸಬೇಕು. ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗೋ ರೀತಿಯಲ್ಲಿ ರಸ್ತೆಯನ್ನು ವ್ಯವಸ್ಥೆ ಮಾಡಿಕೊಡಬೇಕು. ಎಲ್ಲರಿಗೂ ಕೂಡ ಪ್ರಯಾಣಿಕರಿಗೆ ಉತ್ತಮ ವ್ಯವಸ್ಥೆ ಕೊಡಬೇಕು ಅಂತ ಇದರ ಮೊದಲೇ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಆದರೆ ನಮ್ಮ ಮನವಿಗೆ ಯಾವುದೇ ಸ್ಪಂದನೆ ಕೊಡದ ರೀತಿಯಲ್ಲಿ ನಾವು ಇವತ್ತು ಅನಿವಾರ್ಯವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಬಂಧುಗಳೇ, ಒಂದು ಅನಿರೀಕ್ಷಿತ ಮತ್ತು ಅನಿವಾರ್ಯ ಸಂದರ್ಭದಲ್ಲಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ತಾವೆಲ್ಲ ನೋಡ್ತಾ ಇರುವ ಹಾಗೆ ಈ ಒಂದು ರಸ್ತೆಯ ಅವಸ್ಥೆಯ ಅವ್ಯವಸ್ಥೆ ಏನು ಹೇಳಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ. ಇದನ್ನು ಅನುಭವಿಸಿದವರಿಗೆ ಗೊತ್ತು, ಈ ರಸ್ತೆಯಲ್ಲಿ ಸಂಚರಿಸಿದವರಿಗೆ ಗೊತ್ತು. ಪ್ರತಿ ವರ್ಷ ಮಳೆಗಾಲ ಬಂದು ಮಳೆಗಾಲ ಮುಗಿಯುವ ಸಂದರ್ಭದಲ್ಲಿ ರಸ್ತೆ ಹಾಳಾಗುವುದು ಸ್ವಾಭಾವಿಕ. ಆದರೆ ಇಂತಹ ಒಂದು ಪರಿಸ್ಥಿತಿಯನ್ನು ನನಗೆ ಸುಮಾರು 68-69 ವರ್ಷ ಆಯಿತು. ನಾನು ಇಷ್ಟು ವರ್ಷದಲ್ಲಿ ನಾನಿದನ್ನು ಕಣ್ಣಾರೆ ನೋಡಿದವನಲ್ಲ, ಈ ರೀತಿ ರಸ್ತೆ ಹಾಳಾದ್ದನ್ನು. ಆದರೆ ಮಳೆ ಬರ್ತದೆ, ರಸ್ತೆ ಹಾಳಾಗ್ತದೆ, ಅದು ಸ್ವಾಭಾವಿಕ. ಆದರೆ ಯಾವ ಜವಾಬ್ದಾರಿಯುತ ಸರ್ಕಾರ ಉಂಟಾ ಆ ಸರ್ಕಾರ ಇದನ್ನು ಪ್ರತಿ ವರ್ಷ ಮಳೆಗಾಲ ಕೊನೆ ಆಗ್ತಾ ಇರುವಾಗ ಅದನ್ನು ಪ್ಯಾಚ್ ವರ್ಕ್ ಆದರೂ ಮಾಡಿ ದುರಸ್ತಿ ಮಾಡ್ತಾ ಇತ್ತು. ಆದರೆ ಈ ವರ್ಷ ಸರ್ಕಾರ ಮಲಗಿ ನಿದ್ದೆ ಮಾಡ್ತಾ ಇದೆ. ಇದರ ಕಡೆಗೆ ಕಣ್ಬಿಟ್ಟು ನೋಡ್ತಾ ಇಲ್ಲ. ಪ್ರತಿನಿತ್ಯ ನೂರಾರು ಮಂದಿ ದ್ವಿಚಕ್ರ ಸವಾರರು, ಆಟೋ ರಿಕ್ಷಾ ಚಾಲಕ ಸವಾರರು, ಅದೇ ರೀತಿ ಟೂರಿಸ್ಟ್ ಕಾರ್ನವರು, ಬಸ್ಸಿನವರು, ಲಾರಿ ಮಾಲಕರು ಪ್ರತಿನಿತ್ಯ ಇಲ್ಲಿ ತಮ್ಮ ಈ ದುಃಖ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ. ಈ ರಸ್ತೆಯಲ್ಲಿ ನಡೆದುಕೊಂಡು ಹೋಗುವಾಗಿಲ್ಲ. ಒಂದು ತುರ್ತು ಸಂದರ್ಭದಲ್ಲಿ ಒಬ್ಬ ರೋಗಿಯನ್ನು ಆಸ್ಪತ್ರೆಗೆ ಸಾಗಿಸಬೇಕಾದ್ರೆ ಅದು ಹೇಳಿ ಪ್ರಯೋಜನ ಇಲ್ಲ. ಅಂತೂ ಗರ್ಭಿಣಿ ಸ್ತ್ರೀಯರು ವಾಹನದಲ್ಲಿ ಹೆರಿಗೆ ಆಗುವಂಥ ಸಂದರ್ಭ ಹೆಚ್ಚು, ಆಸ್ಪತ್ರೆಯವರೆಗೆ ಹೋಗಬೇಕಾಗಿಲ್ಲ. ಅಂತ ಒಂದು ಶೋಚನೀಯ ಪರಿಸ್ಥಿತಿಯಲ್ಲಿ ನಾವು ಇವತ್ತು ಅನಿವಾರ್ಯವಾಗಿ ಈ ಒಂದು ರಸ್ತೆ ತಡೆ ಮತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಮಾಲಕರಿಗೆ ಅಂದರೆ ಟೂರಿಸ್ಟ್ ಕಾರ್ ಚಾಲಕರಿಗೆ, ಮಾಲಕರು ಅಂದರೆ ಖಾಸಗಿ ಬಸ್ನ ಮಾಲಕರಿಗೆ, ಚಾಲಕರಿಗೆ ಅಂತಾನೆ ಲಾರಿ ಮಾಲಕರ ಸಂಘದ ಮಾತರಿಗೆಲ್ಲ ಈ ಒಂದು ಪ್ರತಿಭಟನೆ ಸಭೆಗೆ ತುಂಬುರುದಾದ ಸ್ವಾಗತ ಬಂದದ್ದು ಅಂತಾನೆ. ನಾಗರಿಕರಿಗೆ ತೊಂದರೆ ಆಗ್ತದೆ ಅಂತಿದ್ರೆ ಅದರಲ್ಲಿ ರಾಜಿ ಏನಿಲ್ಲ, ಖಂಡಿತ ರಾಜಿ ಇಲ್ಲ. ಇದು ಸರ್ಕಾರ ಇದರ ಬಗ್ಗೆ
ಸೂಕ್ತವಾಗಿ ಗಮನ ಹರಿಸಬೇಕು. ಇಷ್ಟು ಲೇಟಾಗಿ ಇಷ್ಟು ತಡವಾಗಿ ಈ ರಸ್ತೆಯ ಬಗ್ಗೆ ಎಲ್ರಿಗೂ ಗೊತ್ತಿದೆ. ಈ ಕಲ್ಲಡ ಕಾಂಜಿನಾಡು ಕಲ್ಲಿಂದೊಳಗೆ ಏನಿಲ್ಲ. ಈ ರೋಡ್ನ ಅವಸ್ಥೆ ನೋಡಿದರೆ ಹೇಳಿಸುತ್ತಿಲ್ಲ. ಈಗ ಸರ್ಕಾರ ಇದರ ಬಗ್ಗೆ ಗಂಭೀರವಾಗಿ ಎಚ್ಚೆತ್ತುಕೊಳ್ಬೇಕು. ಶಾಸಕರು ಅಷ್ಟೇ, ಶಾಸಕರು ಇದರ ಬಗ್ಗೆ ಏನು ಗಮನ ಹರಿಸ್ತಿಲ್ಲ ಅಂತ ಕಾಣ್ತಾ ಉಂಟು. ಹೌದು, ಇದೇ ದಾರಿಯಲ್ಲಿ ತುಂಬ ಸಲ ಕಾರ್ಯಕ್ರಮ ಹೋಗಿದ್ದಾರೆ, ಆದರೂ ಅವರಿಗೇನು ಕಾಣಿಸ್ತಾ ಇಲ್ಲ ಅಂತ ಕಾಣಬೇಕು. ಆದರೆ ಇದಕ್ಕೆ ಸೂಕ್ತವಾಗಿ ನಾವೆಲ್ಲರೂ ನಾಗರಿಕರೆಲ್ಲ ಸೇರಿಕೊಂಡು, ನಿಮ್ಮ ಜೊತೆ ನಾನು ಕೂಡ ಇದ್ದೇನೆ, ಎಲ್ಲ ಸೇರಿಕೊಂಡು ನಾವು ಇದಕ್ಕೆ 1 ವಾರದ ಗಡುವು ಕೊಡುವ. 1 ವಾರದೊಳಗೆ ಇದಕ್ಕೆ ಸೂಕ್ತವಾದ ವ್ಯವಸ್ಥೆ ಮಾಡೋದಿದ್ದರೆ ನಾವೆಲ್ಲರೂ ಸೇರಿಕೊಂಡು ನಾಲ್ಕು ಮಾರ್ಗದಲ್ಲಿ ಸೇರಿಕೊಂಡು ನಾವೆಲ್ಲರೂ ಸೇರಿಕೊಂಡು ಗಂಭೀರವಾದ ಒಂದು ಪ್ರತಿಭಟನೆ ಮಾಡೋಣ. ನಿಮ್ಮ ಜೊತೆ ನಾವು ಖಂಡಿತವಾಗಿ ಸೇರಿಕೊಂಡು ಎಲ್ಲರೂ ಸೇರಿಕೊಂಡು ಮಾಡಿಕೊಂಡು ಮುಂದಕ್ಕೆ ನಾವು ಸರ್ಕಾರಕ್ಕೆ ಎಚ್ಚೆತ್ತುಕೊಳ್ಬೇಕು, ಎಚ್ಚರ ಕೊಡೋದು. ಇವರೆಲ್ಲ ಬರಲಿ, ನಮ್ಮ ಮಟ್ಟದವ್ರು ಬರಲಿ. ನಾನು ಹೇಳುದು ಅದಲ್ಲ. ನೋಡಿ, ಈಗ ನಾವು ಕೊಡಿ, ನಮಗೆ ಡಾಮರ್ ಬೇಡ, ಮಟ್ರೋಡ್ ಮಾಡಿಕೊಡಿ. ಈಗ ನಾವು ನೀವು 3 ದಿವಸ ಟೈಮ್ ಕೊಡ್ತೇವೆ. ನಮಗೆ 3 ದಿವಸ ನೀವು ಮಾಡಬೇಕು. ಇಲ್ಲದಿದ್ರೆ ಬರುವ ಶನಿವಾರ ಸೋಮವಾರ ಪ್ರತಿಭಟನೆ ವಾಪಸ್ ಮಾಡ್ತಾರೆ. ಒಕ್ಕಟ್ಟಲ್ಲಿ ಒಬ್ಬ ಹೆಂಗಸು ಆಕ್ಟಿವಲ್ಲಿ ಹೋಗ್ಬೇಕಂದ್ರೆ ಟ್ಯಾಂಕರ್ ಅಡಿಗೆ ಬಿದ್ರಲ್ಲ, ರಸ್ತೆ ಸರಿ ಇಲ್ಲ. ಯಾರು ನಮಗೆ ಏನ್ ಗೊತ್ತಾ, ನಾವು ನಮ್ಗೆ ಕೂಡ ಒಂದು ಅಕ್ಕಿ ಮನೆಗೆ ತಗೊಂಡು ಹೋಗತ್ತೆ, ದುಡಿಲಿಕ್ಕೆ ಬರೋದು. ಗ್ಯಾರೇಜ್ಗೆ ಹೋಗಿ ಪೆಟ್ರೋಲ್ ಪಂಪ್ಗೆ ಹಾಕಿ ದುಡಿಲಿಕ್ಕೆ ಬರೋದಲ್ಲ ನಾವು. ಈಗ ನಿಮಗೆ 3 ದಿವಸ ಸಮಯ ಕೊಡ್ತೇನೆ. 3 ದಿವಸ ಪ್ಯಾಚ್ ವರ್ಕ್ ಮಾಡಿ ನೀವು ಕೊಡ್ಬೇಕು. 3 ದಿವಸದಲ್ಲಿ ಪ್ಯಾಚ್ ವರ್ಕ್ ಮಾಡಿ ನೀವು ಕೊಡ್ಬೇಕು. ಆಮೇಲೆ ನಿಮ್ಮದೇನು ಟೆಂಡರ್ ಇದೆ, 3 ದಿವಸ ನಮಗೆ ಪ್ಯಾಚ್ ಮಾಡೋ ಕೆಲಸ ನೀವು ಮಾಡಿಕೊಡ್ಬೇಕು. ಈಗ ಬೆಟ್ಟ ಭಾಗದಲ್ಲಿ ಪ್ಯಾಚ್ ವರ್ಕ್ ಸ್ಟಾರ್ಟ್ ಆಗಿದೆ, ಅದು ಇದಕ್ಕೆ ಬರುತ್ತೆ. ಲೋಕೋಪಯೋಗಿ ಇಲಾಖೆಯ ಇಂಜಿನಿಯರ್ ಬಂದಿದ್ದಾರೆ. ನಾನು ಅವರನ್ನು ತಮ್ಮೆಲ್ಲರ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದರೊಟ್ಟಿಗೆ ನಮ್ಮ ಏನೊಂದು ಭಾವನೆ ಇದೆ ಅದನ್ನು ಕೂಡ ಅವರಿಗೆ ತಿಳಿಸುವಂಥ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಸುಮಾರು ದಿನಗಳಿಂದ ನಮ್ಮ ಈ ಭಾಗದ ರಸ್ತೆಯಲ್ಲಿ ಹೋಗುವಂಥ ವ್ಯವಸ್ಥೆ ನಮ್ಮ ಭಾಗದಲ್ಲಿಲ್ಲ. ನಿಮಗೆ ಕೂಡ ತುಂಬ ಸಲ ಮನವಿ ನಾವು ಕೊಟ್ಟಿದ್ದೇವೆ. ಆದರೆ ನಿಮ್ಮ ಕಡೆಯಿಂದ ಪೂರಕವಾದ ಸ್ಪಂದನೆ ನಮಗೆ ಬರದ ಕಾರಣದಿಂದ ಅದರ ಪರಿಣಾಮವಾಗಿ ನಾವು ಇವತ್ತು ಅನಿವಾರ್ಯವಾಗಿ ಪ್ರತಿಭಟನೆ ಮಾಡಬೇಕಾಯಿತು. ಅದಕ್ಕೋಸ್ಕರ ನಾವು ನಿಮ್ಮನ್ನು ಈ ಭಾಗದಲ್ಲಿ ಬರಬೇಕು ಅಂತ ದೃಷ್ಟಿಯಿಂದ ನಿಮ್ಮನ್ನು ಈ ಭಾಗ ಕರೆದಿದ್ದೇವೆ. ದಯವಿಟ್ಟು ಎಲ್ಲ ರಿಕ್ಷಾ ಚಾಲಕ ಮಾಲಕರಿದ್ದಾರೆ, ಅದೇ ರೀತಿ ಟೂರಿಸ್ಟ್ ಕಾರ್ ಚಾಲಕ ಮಾಲಕರಿದ್ದಾರೆ, ಅದರೊಟ್ಟಿಗೆ ಲಾರಿ ಚಾಲಕ ಮಾಲಕರಿದ್ದಾರೆ, ಅದೇ ರೀತಿ ಬಸ್ನ ಮಾಲಕರು ಮತ್ತು ಚಾಲಕರು ಕೂಡ ಇದ್ದಾರೆ, ಅದೇ ರೀತಿ ಸಾರ್ವಜನಿಕರಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ಪದಾಧಿಕಾರಿ ಕೂಡ ಈ ಭಾಗದಲ್ಲಿದ್ದಾರೆ. ಇವತ್ತಿನ ನಮ್ಮ ಈ ಒಂದು ಪ್ರತಿಭಟನೆ ಏನಿದೆ ಅದಕ್ಕೆ ಭಾರತೀಯ ಜನತಾ ಪಾರ್ಟಿಯಿಂದ ಕೂಡ ಬೆಂಬಲವನ್ನು ಕೊಟ್ಟಿದ್ದಾರೆ. ಅವರ ಮಹಾಶಕ್ತಿಯಿಂದ ಅಧ್ಯಕ್ಷರು ಬಂದಿದ್ದಾರೆ, ಎಲ್ಲ ಪದಾಧಿಕಾರಿ ನಮ್ಮ ಕಡೆ ಇದ್ದಾರೆ. ನೀವು ಕೂಡ ಬಂದಿದ್ದೀರಿ. ನಮಗೆ ಸರಿಯಾದ ನೀವು ಸ್ಪಂದನೆಯನ್ನು ಕೊಟ್ಟಲ್ಲಿ ಮಾತ್ರ ಈ ಪ್ರತಿಭಟನೆ. ನಮಗೆ ಅನುಮತಿ ಸಿಗುವ ನಿರೀಕ್ಷೆ ಇದೆ. ಸಿಗಿದ ಕೂಡಲೇ ಅದು ತಕ್ಷಣದಲ್ಲಿ ನಾವು ಸೈಕಲ್ ಮಾಡಿ ಕಾಮಗಾರಿ ಪ್ರಾರಂಭಿಸ್ತೀವಿ. ಅಲ್ಲ ಇಂಜಿನಿಯರ್, ಈಗ ನೀವು ಒಂದು ನಿಮಿಷ ಈಗ ನೀವೀಗ ನಿಮಗೆ ನಿರೀಕ್ಷೆ ಇದೆ ಅಂತ ನೀವು ಹೇಳ್ತಾ ಇದ್ದೀರಿ. ನಾವು ಕೇಳ್ತಾರೆ ನಿಮ್ಮ ನಿರೀಕ್ಷೆ ನಮಗೆ ಬೇಡ ಅಂತ. ಈಗ ನೀವೆಂತ ಮಾಡ್ಬೇಕಂದ್ರೆ, ಯಾರು ಈಗ ಕಾಂಟ್ಯಾಕ್ಟ್ ಇದ್ದಾರೆ ಗೊತ್ತಿದೆ, ಕಾಂಟ್ಯಾಕ್ಟ್ ಅವರಿಗೆ ಆಗ್ತದೆ, ನಿಮಗೆ 100% ಗೊತ್ತಿದೆ. ಪ್ರಥಮವಾಗಿ ಅವರು ಪ್ಯಾಚ್ ವರ್ಕ್ ಮಾಡಿಸಿ. ನೀವು ಈಗ ಅಗ್ರಿಮೆಂಟ್ ನೀವು ಮತ್ತೆ ಮಾಡ್ತೀರಾ, ಅದು ಬೇರೆ ಕೆಲಸ. ಅದು ನೀವು ಅವರಿಗೆ ಏನು ಟೆಂಡರ್ ಆಗಿದೆ ಅವ್ರದ್ದು, ಈಗ ಅವ್ರದ್ದು ಎಲ್ಲ ಪ್ಲಾಂಟ್ ಎಲ್ಲ ಓಪನ್ ಆಗಿದೆ. ಪ್ರಥಮವಾಗಿ ಈಗ ನೀವು ಇದನ್ನು ಪ್ಯಾಚ್ ವರ್ಕ್ ಮಾಡಿಸಿ. ನಮ್ಮದು ಬೇಡಿಕೆ ಇಷ್ಟೇ. ನೀವು ಮತ್ತೆ ನೀವು ರೋಡಾಗೆಲ್ಲ ಮಾಡಿ ಮತ್ತೆ ಟೋಟಲ್ ಡಾಮರ್ಗಣಿ ಮಾಡಿ. ನಮಗೆ ಏನಂತ ಹೇಳಿದ್ರೆ, ಈಗ ಹೋಗುವಂಥ ಪರಿಸ್ಥಿತಿ ಅಲ್ಲ. ಈಗ ಸದ್ಯದಲ್ಲಿ ಕಜಂಬು ಜಾತ್ರೆ ಇದೆ, ಈ ಭಾಗದಲ್ಲಿ ಬೇರೆ ಬೇರೆ ಜಾತ್ರೆಗಳಿದೆ. ಅಲ್ಲದೆ ಮೊನ್ನೆಯಿಂದ ಕೆಲವೊಂದು ಈ ಅಪಘಾತ ಆಗಿದೆ. ಅದಕ್ಕೋಸ್ಕರ ನೀವು 1 ವಾರದಲ್ಲಿ ಇದನ್ನು ಪ್ಯಾಚ್ ವರ್ಕ್ ಮಾಡಿದ ನಮಗೆ ಆಶ್ವಾಸನೆ ನೀವು ಕೊಟ್ಟಲ್ಲಿ ನಾವು ಈ ಪ್ರತಿಭಟನೆ ಮುಗಿಸ್ತೇವೆ. ಮತ್ತೆ ನೀವು ಅದನ್ನು ಮುಂದುವರಿಸಿದಲ್ಲಿ ನಮ್ಮ ಪ್ರತಿಭಟನೆ ಬೇರೆ ರೀತಿಯಲ್ಲಿ ಮಾಡ್ತೇವೆ. ರಾಜ್ಯ ಹೆದ್ದಾರಿ ಸುಧಾರಣೆ ಅಡಿಯಲ್ಲಿ ಲೆಕ್ಕಶೀರ್ಷಿಕೆ 5054 ಅಡಿಯಲ್ಲಿ ಈ ಭಾಗದ ರಸ್ತೆಗೆ ಸುಮಾರು 495 ಲಕ್ಷಗಳಿಗೆ ಅನುದಾನ ಸರ್ಕಾರದಿಂದ ಮಂಜೂರಾಗಿದ್ದು, ನಮ್ಮ ಲೋಕೋಪಯೋಗಿ ಇಲಾಖೆ ಮಂಗಳೂರು ವಿಭಾಗದಿಂದ ಟೆಂಡರ್ ಪ್ರೋಸೆಸ್ಸು ಈಗ ಶಿವಮೊಗ್ಗ ಮುಖ್ಯ ಇಂಜಿನಿಯರ್ ಅವರ ಕಡೆಯಿಂದ ಲೋಕೋಪಯೋಗಿ ಇಲಾಖೆ ಕಾರ್ಯದರ್ಶಿ ಬೆಂಗಳೂರು ಅವರ
ಅನುಮೋದನೆಗೆ ಸಲ್ಲಿಸಲಾಗಿದ್ದು ಆದಷ್ಟು ಶೀಘ್ರದಲ್ಲಿ ಟೆಂಡರ್ ಪ್ರೋಸೆಸ್ ಮುಕ್ತಾಯವಾಗುವಂಥ ನಿರೀಕ್ಷೆಯಲ್ಲಿದ್ದು ಆದ ಕೂಡಲೇ ನಾವು ಒಪ್ಪಂದ ಮಾಡಿಕೊಂಡು ಸೈಟ್ ಹ್ಯಾಂಡ್ ಓವರ್ ಮಾಡಿ ಆದಷ್ಟು ಶೀಘ್ರದಲ್ಲಿ ಕಾಮಗಾರಿಯನ್ನು ಪ್ರಾರಂಭಿಸ್ತೇವೆ. ಎಲ್ರಿಗೂ ಮಾತಾಡಲಿ ಅವಕಾಶ ಇದೆ, ಆದ್ರೆ ಅವರಿಗೆ ಸರಿಯಾಗಿ ಸ್ಪಂದನ ರೀತಿಯಲ್ಲಿ ಎಲ್ಲರೂ ಬಗ್ಗೆ ಅವ್ರಿಗೆ ಏನಂತ ಅರ್ಥ ಆಗುದಿಲ್ಲ. ಈಗ ಅವ್ರು ನಮ್ಮ ಮನವಿಗೋಸ್ಕರ ಇಲ್ಲಿ ಬಂದಿದ್ದಾರೆ. ಈಗ ನಮ್ಮದು ಮನವಿ ಅಂತ ಹೇಳಿದ್ರೆ ನೀವು 1 ವಾರದಲ್ಲಿ ಆದಷ್ಟು ಬೇಗ ಇದನ್ನು ಸ್ಟಾರ್ಟ್ ಮಾಡಬೇಕು. ಇದು ನಮ್ಮ ಬೇಡಿಕೆ. ಈಗ ಟೆಂಡರ್ ಕಾಮಗಾರಿ ಒಂದು ಕಡೆಯಲ್ಲಿ ನಿಮ್ಮದು ಏನು ಪ್ರೋಸೆಸ್ಗಳಿದೆ ಅದು ಆಗ್ತಾ ಇರಲಿ. ನೀವು ಆದಷ್ಟು ಬೇಗ ಇದಕ್ಕೆ ಒಂದು ಪ್ಯಾಚ್ ವರ್ಕ್ ಮಾಡುವಂತ ಕೆಲಸವನ್ನು ಇಮಿಡಿಯೇಟ್ 1 ವಾರದೊಳಗೆ ಮಾಡಿಕೊಡ್ಬೇಕು. ಇದು ಬಹಳ ತೊಂದರೆ ಆಗ್ತದೆ. ಎಷ್ಟೋ ಜನರದ್ದು ಕೈಕಾಲು ಮುರಿದೋಗಿದೆ. ನಾನು ಪ್ರದೀಪ್ ಸಾರಿಗೆ ಫೋನ್ ಮಾಡಿ ಕೂಡ ತಿಳಿಸಿದ್ದೇನೆ. ಇನ್ಸ್ಪೆಕ್ಟರ್ ಅವರು ನಮ್ಮ ಮೇಲೆ ಭರವಸೆ ಇಟ್ಟು ಪ್ರತಿಭಟನೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಯಾವರಿಗೆ ಯಾವುದೇ ರೀತಿ ತೊಂದರೆ ಆಗೋದು ಬೇಡ ಇವತ್ತು. ಅದಕ್ಕೋಸ್ಕರ ನಾವು 3 ದಿವಸದ ಗಡುವು ನಿಮಗೆ ಕೊಡ್ತಾ ಇದ್ದೇವೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.